ಅಖಿಲ ಕರ್ನಾಟಕ ಬ್ರಾಹ್ಮಣ ಅರ್ಚಕರ ಮತ್ತು ಪುರೋಹಿತ ಪರಿಷತ್ ಬೆಂಗಳೂರು ಜಿಲ್ಲಾ ಸಮಿತಿ ಮತ್ತು ಮಂಗಳೂರು ತಾಲೂಕು ಘಟಕದ ವತಿಯಿಂದ ಸ್ನೇಹ ಮಿಲನ ಹಾಗೂ ಸದಸ್ಯರಿಗೆ ಗುರುತಿನ ಚೀಟಿ ವಿತರಣಾ ಕಾರ್ಯಕ್ರಮವು ನಗರದ ಬಾಳಂಭಟ್ ಹಾಲ್ನಲ್ಲಿ ಜರುಗಿತು. ಮಂಗಳೂರಿನ ಬಾಳಂಭಟ್ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮವನ್ನು ಶ್ರೀ ರಾಧಾಕೃಷ್ಣ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಕೇಶವ್ ಭಟ್ ಅವರು ದೀಪ ಪ್ರಜ್ವಲನ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ಈ ವೇಳೆ ಮಾತನಾಡಿದ ರಾಜ್ಯ ಸಮಿತಿಯ ಕಾರ್ಯಾಧ್ಯಕ್ಷರಾದ ಡಾ ಬಿಎಸ್ ರಾಘವೇಂದ್ರ ಭಟ್ ಅವರು, ಬ್ರಾಹ್ಮಣ ಸಮುದಾಯಕ್ಕೆ ತೊಂದರೆಯಾದರೆ ಇಡೀ ರಾಜ್ಯವೇ ಒಂದಾಗಬೇಕು ಎಂದು ಹೇಳಿದರು. ಅರ್ಚಕರು ಪುರೋಹಿತ ವರ್ಗ ಅಸಂಘಟಿತ ವಲಯದಲ್ಲಿ ಸೇರ್ಪಡೆ ಮಾಡಿಲ್ಲ, ಕೆಲವೊಂದು ಕಾರಣಗಳನ್ನು ನೀಡಿ ಸೇರ್ಪಡೆ ಮಾಡಿಲ್ಲ, ಮುಂದಿನ ದಿನಗಳಲ್ಲಿ ಸೇರ್ಪಡೆ ಮಾಡುವ ವಿಶ್ವಾಸವಿದೆ ಎಂದು ಹೇಳಿದರು. ಬ್ರಾಹ್ಮಣರಿಂದ ಬ್ರಾಹ್ಮಣೇತರರೇ ನಮ್ಮ ಪೌರೋಹಿತ್ಯ ವ್ಯವಸ್ಥೆಯಲ್ಲಿ ತುಂಬಾ ಜನ ತೊಡಗಿಸಿಕೊಂಡಿದ್ದಾರೆ. ದೇವಸ್ಥಾನದ ಅರ್ಚಕರಲ್ಲಿ ಸುಮಾರು 50ಕ್ಕಿಂತ ಹೆಚ್ಚು ಭಾಗ ಬ್ರಾಹ್ಮಣೇತರ ಅರ್ಚಕರಾಗಿ ವೃತ್ತಿಯಲ್ಲಿ ಪಾಲ್ಗೊಂಡಿದ್ದಾರೆ. ಅವರೆಲ್ಲರೂ ಸಹ ನಮ್ಮ ಈ ಬ್ರಾಹ್ಮಣ ಅನ್ನೋ ಶಬ್ದ ಒಳಗಡೆ ಸೇರ್ಕೊಂಡು ಬಿಡ್ತಾರೆ. ಅದು ಆನ್ಲೈನ್ ಅಪ್ಲಿಕೇಶನ್ ಬೇಡ, ನಾವು ಖುದ್ದಾಗಿ ಭೇಟಿ ಮಾಡಿ ಅವರ ಸದಸ್ಯತ್ವವನ್ನು ಪಡೆದು ಒಂದು ಅಂಕಿಅಂಶವನ್ನು ಮಾಡೋಣ ಅಂತ ಚಿಂತನೆ ಮಾಡಿ ಕೇಂದ್ರ ಸಮಿತಿ, ಜಿಲ್ಲಾ ಸಮಿತಿ, ತಾಲೂಕು ಸಮಿತಿ, ವಲಯ ಸಮಿತಿ ಹಾಗೆ ಮಾಡಿದಾಗ ವಲಯ ಮಟ್ಟದಲ್ಲಿರ್ತಕ್ಕಂತಹ ಪುರೋಹಿತರನ್ನ ಖುದ್ದಾಗಿ ಭೇಟಿ ಮಾಡಿ ಅವರನ್ನು ನೋಂದಣಿ ಮಾಡಿಕೊಳ್ಬಹುದು ಅಂತೇಳಿ ನಾವು ಚಿಂತನೆ ಮಾಡಿ ಕಳೆದ ವರ್ಷ ಮೇ ತಿಂಗಳಲ್ಲಿ ರಾಜ್ಯದ 30 ಜಿಲ್ಲೆಯಲ್ಲಿ ನಾವು ಜಿಲ್ಲಾ ಸಮಿತಿಯನ್ನು ರಚನೆ ಮಾಡಿದ್ವಿ. ಅದೇ ರೀತಿ ಜಿಲ್ಲಾ ಸಮಿತಿಯ ಕೆಳಭಾಗದಲ್ಲಿ ತಾಲೂಕು ಸಮಿತಿಯನ್ನು ರಚನೆ ಮಾಡಿ ಸದಸ್ಯತ್ವ ಅಭಿಯಾನವನ್ನು ಆರಂಭ ಮಾಡಿದ್ವಿ. ತದಬಳಿಕ ಜಿಲ್ಲಾಧ್ಯಕ್ಷ ವೇದಮೂರ್ತಿ ಕೃಷ್ಣರಾಜ್ ಭಟ್ ಅವರು ಮಾತನಾಡಿ, ಈಗಾಗಲೇ ಹಲವು ಮಂದಿ ಸದಸ್ಯರು ಸೇರ್ಪಡೆಗೊಂಡಿದ್ದಾರೆ. ಕೋವಿಡ್ ಸಂಕಷ್ಟದ ಸಮಯದಲ್ಲಿ ಸಾಕಷ್ಟು ಮಂದಿಗೆ ಸಹಾಯ ಹಸ್ತ ಮಾಡಲಾಗಿದೆ ಎಂದು ಅವರು ಹೇಳಿದರು. ಇಡೀ ತಾಲೂಕುಗಳಲ್ಲಿ 180 ಜನ ಪದಾಧಿಕಾರಿಗಳನ್ನು ಗುರುತಿಸಿಕೊಂಡು 8 ತಾಲೂಕುಗಳು 8 ವ್ಯವಸ್ಥಿತವಾದಂತಹ ತಂಡವನ್ನು ನಾವು ಕಟ್ಟಿಕೊಂಡು 108 ದಿನಗಳಲ್ಲಿ ಸಾಕಷ್ಟು ನಾವು 1900ರಷ್ಟು ಸದಸ್ಯರನ್ನು ಮಾಡಿದ್ದೇವಂಥದ್ದು ಸಂತೃಪ್ತಿಯ ಸಂತೋಷದ ವಿಷಯ. ಆ ಬಳಿಕ ಕೊರೋನಾದ ಒಂದು ಒತ್ತಡ ಕಡಿಮೆಯಾಗಿ ವ್ಯಾವಹಾರಿಕ ಒತ್ತಡ ಜಾಸ್ತಿ ಆಯಿತು. ಆಮೇಲೆ ಮತ್ತೆ ಕೊರೋನಾದ ಒತ್ತರಿಸಿತು. ಈ ರೀತಿಯಿಂದಾಗಿ ಯಾವ ಒಂದು ನಮ್ಮ ಅಪೇಕ್ಷಿತವಾದಂತಹ ಎಲ್ಲ ಸದಸ್ಯರನ್ನ ಒಟ್ಟು ಸೇರಿಸಿಕೊಂಡು ಮತ್ತೆ ನಮ್ಮೊಳಗೆ ನಮ್ಮ ಬ್ರೈನ್ ಸ್ಟೋರ್ಮಿಂಗ್, ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ವಿಚಾರಗಳನ್ನು ಸೇರಿಸಿಕೊಂಡು ಉತ್ತಮವಾದಂಥ ಕಾರ್ಯಯೋಜನೆಗಳನ್ನು ರೂಪಿಸಲಿಕ್ಕೆ ನಮಗೆ ಸ್ವಲ್ಪ ತಡವರಿಸಿದ್ದಕ್ಕಾಗಿ ನಿಮ್ಮೆಲ್ಲರ ಕ್ಷಮೆ ಯಾಚಿಸುತ್ತಾ ಈ ಸಂದರ್ಭದಲ್ಲಿ ಖಂಡಿತವಾಗಿಯೂ ನಿಮ್ಮ ಈ ರೀತಿಯ ಒಂದು ತುಂಬು ಉಪಸ್ಥಿತಿ, ಅದೇ ರೀತಿ ಒಂದು ಅರ್ಥಪೂರ್ಣವಂತಹ ಕಾರ್ಯಕ್ರಮ ಮಂಗಳೂರಿನಲ್ಲಿ ಮೂಡಿ ಬಂದದ್ದು ಬಹಳ ಸಂತೋಷನ ಕೊಡ್ತಾ ಇದೆ. ಜಿಲ್ಲಾ ಸಂಯೋಜಕರ ಅಧಿಕಾರ ಪತ್ರವನ್ನು ಜಿಲ್ಲಾ ಸಂಯೋಜಕರಾದ ಎಸ್ ಶ್ರೀರಂಗ ಐತಾಳ್ ಅವರು ವೇದಿಕೆಯಲ್ಲಿ ವಿತರಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವೇದಮೂರ್ತಿ ಮಹೇಶ್ ಮೂರ್ತಿ ಸುರತ್ಕಲ್ ವಹಿಸಿದ್ರು. ಈ ವೇಳೆ ಜಿಲ್ಲಾ ಧಾರ್ಮಿಕ ಪರಿಷತ್ನ ಸದಸ್ಯರಾದ ಪೊಳಲಿ ಗಿರಿಪ್ರಕಾಶ್ ತಂತ್ರಿ, ಜಿಲ್ಲಾ ಉಪಾಧ್ಯಕ್ಷ ಹರಿ ಉಪಾಧ್ಯಾಯ, ಖಜಾಂಚಿ ಡಾ ಸತ್ಯಕೃಷ್ಣ ಭಟ್, ತಾಲೂಕು ಉಪಾಧ್ಯಕ್ಷ ಕಗ್ಗಿ ಶ್ರೀನಿವಾಸಾಚಾರ್ಯ ಚಿತ್ರಾಪುರ, ಸಚ್ಚಿದಾನಂದ ನೀಗ್ಲೆ, ಕಾರ್ಯದರ್ಶಿ ರಾಘವೇಂದ್ರ ಉಡುಪ, ಜಿಲ್ಲಾ ಕಾರ್ಯದರ್ಶಿ ರಾಘವೇಂದ್ರ ಹೊಳ್ಳ ಉಪಸ್ಥಿತರಿದ್ದರು. ಅನಂತ ಪದ್ಮನಾಭ ಆಚಾರ್ಯ ಶಿಬರೂರು ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಸುಬ್ರಹ್ಮಣ್ಯ ಕಾರಂತ ಸ್ವಾಗತಿಸಿ ರಾಘವೇಂದ್ರ ಉಡುಪ ವಂದನಾರ್ಪಣೆ ಮಾಡಿದ್ರು. ನಾಗೇಶ್ ಕಾಬೂರು, ವಿ4 ನ್ಯೂಸ್, ಮಂಗಳೂರು.